ಅಭಿವೃದ್ಧಿ ಕೆಲಸವನ್ನು ಪ್ರಾರಂಭಿಸಿದ್ದೇವೆ. ಇವತ್ತು 4-5 ಕಟ್ಟೆಗಳ ಕೆಲಸ, ನಮ್ಮ ಅಶ್ವತ್ಥ ಕಟ್ಟೆ ಕೆಲಸ, ಇದೆಲ್ಲ ನಮ್ಮ ಜಾತ್ರೆಯಿಂದ ಮೊದಲೇ ಆಗ್ತದೆ ಅಂತ ಹೇಳುವ ವಿಶ್ವಾಸ ನಮಗಿದೆ. ಈ ಹಿಂದೆ ಯಾವ ರೀತಿ ಈ ಜೀರ್ಣೋದ್ಧಾರ ಕೆಲಸಗಳು ಆಗಿದೆ, ಈಗ ಹೇಗೆ ಆಗ್ತದೆ ಅಂತೇಳಿ ನಿಮಗೆಲ್ಲರಿಗೂ ಗೊತ್ತಿದೆ. ಇವತ್ತು ನಮ್ಮ ಜಾತ್ರೆಯ ಪ್ರಯುಕ್ತ ನಾವು ಪ್ರತಿಯೊಂದು ಕಟ್ಟೆಯವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಕರೆದಿದ್ದೇವೆ. ಯಾಕೆಂತ ಹೇಳಿದರೆ ಕಳೆದ ಸಲ ನಮಗೆ ಕೆಲವು ಕಟ್ಟೆಗಳ ವಿಚಾರದಲ್ಲಿ ಬೇಸರ ಆಗಿದೆ. ಅಂದರೆ ಮಹಾಲಿಂಗೇಶ್ವರ ದೇವರ ಕಟ್ಟೆ ಹೀಗೆ ಇರಬೇಕಂತೇಳಿ ನಮ್ಮದೊಂದು ಅನಿಸಿಕೆ ಉಂಟು, ಭಕ್ತರ ಸಲಹೆಗಳು ಕೂಡ ಉಂಟು, ಭಕ್ತರ ಅರ್ಜಿ ಕೂಡ ಅದಕ್ಕೆ ಬಂದಿದೆ. ಅದಕ್ಕೆ ನಾವು ಕಟ್ಟೆಯವರನ್ನು ಕರೆಸಿದ್ದೇವೆ. ಅಂದರೆ ಕೆಲವು ಕಡೆ ಟೇಬಲ್ ಇಡೋದು, ಅಲ್ಲಿ ಒಂದು ಏನಾದರೂ ಒಂದು ಬಟ್ಟೆ ಹಾಕೋದು, ದೇವರನ್ನು ಕೂತುಗೊಳಿಸೋದು, ಹಾಗೆ ಆಗಬಾರ್ದು. ಅಂದರೆ ಶಿಲಾಮಯ ಕಟ್ಟೆ ಆಗಬೇಕಂತೇಳಿ ನಾನು ಹೇಳುವುದಲ್ಲ. ಅಂದರೆ ಮಹಾಲಿಂಗೇಶ್ವರ ಕಟ್ಟೆ ಯಾವಾಗಲೂ ಅದು ಕೂತೊಳ್ಳುವ ಕಟ್ಟೆ ಶುದ್ಧತೆಯಲ್ಲಿ ಬೇಕು. ಅಂದರೆ ಅದಕ್ಕೆ ಸ್ಟೀಲ್ನ ರಾಡ್ ಎಲ್ಲ ಹಾಕಿ ನಾಯಿಗಳೆಲ್ಲ ಬಾರದಾಗೆ ಸ್ವಚ್ಛತೆಯಲ್ಲಿ ಇರಬೇಕು. ಯಾವಾಗಲೂ ಅದನ್ನು ತೊಳೆಯುವಂಥ ಕೆಲಸ ಆಗಬೇಕು, ಸ್ವಚ್ಛತೆ ಇರಬೇಕು, ಎಲ್ಲ ಕಟ್ಟೆಯು ಅಚ್ಚುಕಟ್ಟಾಗಿ ಬೇಕು. ಮೊನ್ನೆ ನಾನು ಇಲ್ಲಿ ನಮ್ಮ ಗೌಡ ಸಮಾಜದ ಮಿತ್ರರೊಂದಿಗೆ ಹೇಳಿದೆ, ಇವ್ರ ಹತ್ರ, ವಕೀಲರ ಹತ್ರ. ಅವರೀಗ ಭಾರಿ ಒಳ್ಳೆ ಕಟ್ಟೆ ತಕ್ಷಣ ಅದೇನೋ ಅವರು ಬರುವಾಗ ನಾನಲ್ಲಿ ದೇವರ ಹತ್ರ ಹೇಳಿದೆ, ಈ ಸತಿ ನಿಖಿಲನ ಕಟ್ಟೆ ಪೋಸತ್ತ ಅವಳಂತೇಳಿ ಕೇಳಿ, ಅದು ನಾನು ಹೇಳ್ಬೇಕಾ ಅವರಿಗೆ ಕೇಳಿಸಿಕೊಡ್ಬೇಕಂತ ಹೇಳಿ ಅಲ್ಲ, ಮರುದಿನದಿಂದಲೇ ನಾನು ಹೇಳಿದಾಗೆ ಅವರು ಆ ಕಟ್ಟೆಯನ್ನೀಗ ಭಾರಿ ಒಂದು ಕಟ್ಟೆಯಲ್ಲಿ ಚಂದ ಆಗಿ ಆ ಕಟ್ಟೆಯನ್ನು ನಿರ್ಮಾಣಗೊಳ್ಳುತ್ತಿದೆ. ಬಹಳ ಸಂತೋಷ ಆಯಿತು ನನಗೆ. ಬಸ್ ಸ್ಟ್ಯಾಂಡಲ್ಲಿ ಕೂಡ ಹೇಳಿದ್ದೇನೆ, ಅಲ್ಲಿ ಕೂಡ ಒಳ್ಳೆಯ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ. ಹಾಗೆ ಪ್ರತಿಯೊಂದು ಕಟ್ಟೆಯು ಬಹಳ ಒಂದು ವ್ಯವಸ್ಥಿತ ರೂಪದಲ್ಲಿ ಆಗಲಿ ಅಂತೇಳಿ ಕಟ್ಟೆಯವರ ಹತ್ರ ನಾವು ನಿಮಗೆ ಹೇಳೋದು. ಈಗ ಹೊಸ ಕಟ್ಟೆ ಯಾರಿಗೂ ಇಷ್ಟ ತನಕ ಕೊಡಲಿಲ್ಲ, ಮತ್ತು ಅದಕ್ಕೆ ಕೆಪಾಸಿಟಿ ಯಾವ ರೀತಿ ಏನು ಕಾರಣ ಅಂತೇಳಿ ನಮ್ಮ ವ್ಯವಸ್ಥಾಪಕ ಹರೀಶ್ ಶೆಟ್ಟಿ ಅವರ ಹತ್ರ ತಿಳ್ಕೊಳ್ಬಹುದು. ಪ್ರತಿಯೊಂದು ಕಟ್ಟೆಯು ದೇವರು ಬರುವಾಗ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಆಗಬೇಕಂತೇಳಿ ನಮ್ಮ ಭಕ್ತರ ಕೆಲವು ಬೇಡಿಕೆಗಳು ಕೂಡ ಉಂಟು. ಅದರಲ್ಲಿ ಕಟ್ಟೆಗಳು ಅಧ್ಯಕ್ಷರಾದ ಹೀಗೆ ಆಗಬೇಕು, ಮಹಾಲಿಂಗೇಶ್ವರ ದೇವರು ಕಟ್ಟೆ ಇರಬೇಕಂತೇಳಿ ಭಕ್ತರ ಅರ್ಜಿ ಕೂಡ ಬಂದಿದೆ. ಆದ ಕಾರಣ ಇದನ್ನು ನಾವು ನಿಮ್ಮ ಹತ್ರ ಪ್ರಸ್ತಾಪಿಸಿದ್ದೇನೆ. ಹಾಗೆ ಇವತ್ತು ಈಗ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸಗಳು ಆಗ್ತಾವಿದೆ. ಒಂದು ವ್ಯವಸ್ಥಿತ ರೂಪದಲ್ಲಿ ಈಗ ಪ್ರತಿಯೊಂದು ಕೆಲಸಗಳು ಕೂಡ ಆಗ್ತದೆ ಅಂತೇಳಿ ನಿಮಗೆಲ್ಲರಿಗೂ ಗೊತ್ತುಂಟು. ಇವತ್ತು ನಮ್ಮ ಸಮಿತಿಯು ಬಂದ ನಂತರ ಪ್ರತಿಯೊಂದು ಯಾರೇ ಆಗಲಿ, ಯಾವ ಭಕ್ತರೇ ಆಗಲಿ, ನಾವು ಅವರು ಎಂಥ ಸಲಹೆ ಕೊಟ್ಟದ್ದನ್ನು ನಾವು ಸ್ವೀಕರಿಸಿದ್ದೇವೆ, ಅದರ ಬಗ್ಗೆ ನಾವು ಚರ್ಚಿಸಿದ್ದೇವೆ, ಹೆಚ್ಚಿನದನ್ನು ನಿರ್ಣಯ ತೆಗೆದುಕೊಂಡಿದ್ದೇವೆ. ಮತ್ತು ಕೆಲವು ಈಗ ಭಕ್ತರು ಅಂತೇಳಿ ಕೆಲವು ಜನ ಏನೆಲ್ಲ ಹೇಳ್ತಾರೆ, ಅದಕ್ಕೂ ನಾವು ನಮಗೆ ಏನು ಬೇಸರ ಇಲ್ಲ. ಮೊನ್ನೆ ಶಾಸಕರ ನನಗೆ ಫೋನ್ ಬಂತು, ಈಶ್ವರ ಒಟ್ಟರೆ ಪಿತ್ತೂರಿನ ಮಾತ ಬೋರಿಗಂಜಿನ ಮಾತ ಕೊರೋಂಡುಳ್ಳಾರ ಅಂದು ಇಚ್ಚಿ ಸೇರಿ ಅಂತ ಬಂಡೆ. ಅದು ಹಿಂಗೊಂದು ಫೋನ್ ಬರ್ತಂಡು, ಅವು ಏರು ಪಂಡಿ ಆಡ ಹಚ್ಚಿನದಲ್ಲ ಆತಿಚ್ಚಿ ಸೇರಿ ಅಂತ ಹೇಳಿದೆ. ನಿಜವಾಗಿ ಆದ ಘಟನೆ ಇಂಥದ್ದು. ಒಬ್ಬರ ಮನೆ ಒಕ್ಕಲು ಅವರಿಗೆ ಒಂದು 500 ರೂಪಾಯಿ ಅವರು ಇಲ್ಲಿ ದೇವಸ್ಥಾನಕ್ಕೆ ಕಟ್ತಾರೆ. ಅದು ಈ ಹಿಂದಿನಲ್ಲೇ ಇತ್ತು. ಅವರು ಕರುವನ್ನು ಮತ್ತು ದನವನ್ನು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮನೆ ಒಕ್ಕಲು ಆಗುವಾಗ ದನವನ್ನು ಮೊದಲು ಒಳಗೋಗಿಸುವಂಥ ಕೆಲಸ. ಅದು ಯಾವಾಗ ಗೋಧುಳಿ ಲಗ್ನದಲ್ಲಿ 7 ಗಂಟೆಗೆ ತಕ್ಕೊಂಡು ಹೋಗೋದು. ಅದಕ್ಕೆ ತಕ್ಕೊಂಡು ಹೋದ್ದು. ನಾನು ಶಾಸಕರ ಹತ್ರ ಅದನ್ನು ವಿವರಿಸಿದೆ. ನನಗೇನು ಬೇಜಾರಿಲ್ಲ. ನೋಡಿ, ಒಂದು ಅಲ್ಲಿ ಕೆಲಸದವರಿದ್ದಾರೆ, ವ್ಯವಸ್ಥಾಪಕರಿದ್ದಾರೆ, ಕಮಿಟಿಯವರಿದ್ದಾರೆ, ಅವರ ಹತ್ರ ಕೇಳುವಷ್ಟು ತಾಳ್ಮೆ ಇಲ್ಲ. ಮೊನ್ನೆ ಇಲ್ಲಿ ತಡೆಗೋಡೆ ಇಲ್ಲಿ ನಿಲ್ತಿತ್ತು, ಅವರು ನಾವು ಟಾಯ್ಲೆಟ್ ತೆಗಿಲಿಲ್ಲ ವ್ಯವಸ್ಥಾಪಕ ಸಮಿತಿ ಅಂತೇಳಿ ಶಾಸಕರ ಹತ್ರ ದುಡ್ಡು ಕೊಟ್ಟರು, ಹಾಗೆ ನಾವು ಬರಲಿಲ್ಲ ಅಂತೇಳಿ ಡೆಮಾಲಿಷ್ ಮಾಡಿದೆ. ಇಲ್ಲಿ ಸ್ವಲ್ಪ ಕಷ್ಟ ಆಯಿತು. ಕೆಲವು ಭಕ್ತರು ನಮ್ಮ ಬಾಲಚಂದ್ರ ಸ್ವರಕ್ಕೆಲ್ಲ ಹೇಳಿದರು, ಅರ್ಜೆಂಟ್ ಮಾಡಿಸಿ ಹೆಂಗಸರಿಗೆಲ್ಲ ಭಾಳ ತೊಂದರೆ ಆಗ್ತದೆ ಅಂತೇಳಿ ಆದಷ್ಟು ಬೇಗ ಅದನ್ನು ಸ್ಪಂದಿಸುವಂಥ ಕೆಲಸ ಮಾಡಿದೆವು. ಅದು ಅರ್ಧದಲ್ಲಿ ಆಗುವಾಗ ಮೇಸ್ತ್ರಿ ಹೇಳಿದ ಯಾನಾಡಿ ಪೂಜೆ ಅಂತೇಳಿ, ಮತ್ತೆ ನೋಡುವಾಗ ಅದನ್ನು ಉದ್ಘಾಟನೆ ಮಾಡಿ ಆಗಿದೆ. ಅದಕ್ಕೆಲ್ಲ ಅದೆಲ್ಲ ನಮಗೆ ಬೇಸರ ಇಲ್ಲ. ಆದರೆ ಇಂಥ ಘಟನೆಗಳೆಲ್ಲ ಆಗ್ತದೆ ಈ ದೇವಸ್ಥಾನದಲ್ಲಿ. ಅದಕ್ಕೆ ತಕ್ಷಣ ಸ್ಪಂದಿಸುವಂಥ ಕೆಲಸವನ್ನು ನಾವು ಕೂಡ ಮಾಡ್ತೇವೆ. ಆದರೆ ಯಾರ ಹತ್ರ, ಯಾವ ಭಕ್ತರ ಹತ್ರ ಎಲ್ಲರೂ ಹೇಳಿದ್ದನ್ನು ನಾವು ಸ್ವೀಕರಿಸಿದ್ದೇವೆ. ಅದನ್ನು ಎಲ್ಲದನ್ನೆಲ್ಲ ಹೆಚ್ಚಿನನ್ನು ಕಾರ್ಯಗತಗೊಳಿಸಿದ್ದೇವೆ. ಕೆಲವು ಜನ ಮಹಾಲಿಂಗೇಶ್ವರ ದೇವರ ಭಕ್ತರಾಗಿ ಹೇಳ್ತಾರೆ, ಕೆಲವು ಜನ ಒಳ್ಳೆ ಸಮಿತಿ ಅಂತೇಳಿ ಹೇಳ್ತಾರೆ, ಕೆಲವು ಜನ ಈ ಈಶ್ವರ ಭಟ್ರ ಸಮಿತಿಯನ್ನು ಇಳಿಸಲಿಕ್ಕೆ ನೋಡ್ತಾರೆ, ಕೆಲವು ರಾಜಕೀಯ ಉದ್ದೇಶದಲ್ಲಿ ಇರ್ತಾರೆ. ಆದರೆ ಎಲ್ಲರನ್ನು ಎದುರಿಸುವ ಆ ಶಕ್ತಿಯನ್ನು ಮಹಾಲಿಂಗೇಶ್ವರ ನಮ್ಮ ಸಮಿತಿಗೆ ಕೊಟ್ಟದ್ದು ನನಗೆ ಬಹಳ ಸಂತೋಷ ಆಗಿದೆ. ನಮ್ಮ ಕರ್ತವ್ಯಕ್ಕೆ ಅದು ದೇವರು ಮಹಾಲಿಂಗೇಶ್ವರ ದೇವರು ಸಂತುಷ್ಟರಾಗಿದ್ದಾರೆ ಅಂತೇಳಿ ನನಗೆ ಅನಿಸ್ತದೆ. ಯಾಕಂತ ಹೇಳಿದರೆ ನಾವು ಮನಪೂರ್ವಕವಾಗಿ ಇವತ್ತು ನಮ್ಮ ಸಮಿತಿ ಕೆಲಸ ಮಾಡ್ತಾ ಇದೆ. ಅಂದರೆ ನೋಡಿ, ಅನ್ನಪ್ರಸಾದ ವಿಚಾರದಲ್ಲಿ ಆಗಿರ್ಬೋದು, ಅದಕ್ಕೆ ತಕ್ಕ ಭಕ್ತರು ಸ್ಪಂದಿಸ್ತಾರೆ. ನೋಡಿ, ಇಲ್ಲಿ ಅಕ್ಕಿಯ
ನಮಗೆ ಶಾರ್ಟೇಜ್ ಬಂತು. ಎಲ್ಲ ಭಕ್ತರು ಕೂಡ ಎಷ್ಟು ಇವತ್ತಿಗಳಿಗೆ ಕೊಡ್ತಾರೆ. ಈ 20 ಲಕ್ಷ ರೂಪಾಯಿ ಅಕ್ಕಿ ಇವತ್ತು ನಮ್ಮ ದೇವಸ್ಥಾನಕ್ಕೆ ಬಂದಿದೆ, ಇನ್ನೂ ಕೂಡ ಕೊಡ್ತಾ ಇದ್ದಾರೆ. ಇವತ್ತು ನಮಗೆ ನೋಡಿ, ಮೊನ್ನೆ ಗ್ಯಾಸಿನ ಬೆಲೆ ಏನಿತ್ತು, ಆಗ ನಾವು ಕಟ್ಟಿಗೆ ಒಲೆ ಮಾಡಲು ಉಪಾಯ ಇಲ್ಲ, ಅದಕ್ಕೆ ಕೂಡ ಎಷ್ಟೋ ಲೋಡ್ ಸೌದಿ ಬರ್ತದೆ, ಇನ್ನೂ ಕೂಡ ಇದ್ದದೆ ಅಂತ ಹೇಳಿದ್ದಾರೆ. ಅದನ್ನು ಒಡೆಯುವ ಮಿಷನ್ ಕೊಡ್ತಾರೆ. ನಾವು ಒಳ್ಳೆ ಕೆಲಸ ಮಾಡುವಾಗ ಮಹಾಲಿಂಗೇಶ್ವರ ದೇವರ ಪ್ರೇರಣೆ ಉಂಟು, ಭಕ್ತಾದಿಗಳ ಸಹಕಾರವೂ ಉಂಟು. ಎಲ್ಲ ಭಕ್ತರುಗಳನ್ನು ನಾವು ಯಾವ ಸಂಘಟನೆಯಲ್ಲಿ ಯಾರೇ ಇರಲಿ, ನಾವು ಮಹಾಲಿಂಗೇಶ್ವರ ದೇವರ ಭಕ್ತರಂತಲೇ ಗ್ರಹಿಸುವುದು. ನಾವು ಕೂಡ ಮಹಾಲಿಂಗೇಶ್ವರ ದೇವರ ಚಾಕ್ರಿಗಿರುವುದು, ನೀವು ಕೂಡ ಮಹಾಲಿಂಗೇಶ್ವರ ದೇವರ ಚಾಕ್ರಿಗಿರುವುದು. ಈ ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಕೆಲಸಗಳನ್ನು ಈಗಾಗಲೇ ಶುರು ಮಾಡಿದ್ದೇವೆ. ಇನ್ನು ಎಲ್ಲ ವಿಷಯದಲ್ಲಿಯೂ ನಿಮ್ಮ ಸಹಕಾರ ಬೇಕು. ಈಗ ಜಾತ್ರೆಯೋತ್ಸವ ಕೂಡ ಎಷ್ಟೋ ಈ ಸಲ ನನ್ನಂದಾಜಿ 2 ಲಕ್ಷ ಜನ ಆಗ್ಬಹುದಂತೇಳಿ ನಿರೀಕ್ಷೆ ಇದೆ. ಕಳೆದ ಸಲ ರಥೋತ್ಸವ ದಿವಸ 50,000 ಜನ ಅನ್ನಪ್ರಸಾದ ಸ್ವೀಕರಿಸಿದ್ದಾರೆ. ಈ ಸಲ ಖಂಡಿತವಾಗಿಯೂ ಜಾಸ್ತಿ ಇದೆ. ಮತ್ತು ನಮ್ಮ ಗ್ರೌಂಡ್ ಎಲ್ಲ ಈಗ ಸ್ವಚ್ಛತೆ ಆಗಿದೆ. ಕಳೆದ ಸತಿಯಿಂದಲೂ ಈಗ ನಮ್ಮ ಇಡೀ ಗ್ರೌಂಡು 16 ಎಕರೆ ಉಂಟು. ಇನ್ನೊಬ್ಬರ ಕೈಯಿಂದ 92 ಸೆನ್ಸ್ ಜಾಗ ಪರ್ಚೇಸ್ ಮಾಡಲಿಕ್ಕುಂಟು. ಅವ 3 ಕೋಟಿ ಹೇಳ್ತಾನೆ. ಅದನ್ನು ಈಗ ನಾವು ಆದಷ್ಟು ಕಡಿಮೆ ಮಾಡಿ ಅದನ್ನು ಮುಂದಿನ ದಿವಸದಲ್ಲಿ ಪರ್ಚೇಸ್ ಮಾಡ್ತೇವೆ. 40 ಸೆನ್ಸ್ ಜಾಗೆಯನ್ನು ಖರೀದಿ ಮಾಡಿದ್ದೇವೆ. ಅವನೊಟ್ಟಿಗೆ ಎಗ್ರಿಮೆಂಟ್ ಆಗಿ 9 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದೇವೆ. ಗೋಶಾಲೆ, ಹಳೆ ಗೋಶಾಲೆ ತೆರವು ಮಾಡಿದ್ದೇವೆ. ಮತ್ತು ಕಂಬಳ ತಲೆ ಮುಚ್ಚಿದ್ದೇವೆ. ಕಂಬಳದ ಸ್ಟೇಜ್ ತೆಗೆಯುವಂಥ ಕೆಲಸ ಆಗಿದೆ. ಆದ ಕಾರಣ ದೇವಸ್ಥಾನದ ಜಾಗ ಇವತ್ತು ವಿಶಾಲವಾಗಿ ಉಂಟು. ಆದ ಕಾರಣ ಎಷ್ಟು ಜನ ಸೇರಿದರೂ ತೊಂದರೆ ಇಲ್ಲ ಅಂತ ಹೇಳಿ ನನಗೆ ಅನಿಸ್ತದೆ. ಎಲ್ಲರೂ ಕೂಡ ಈ ಒಂದು ನಾಲ್ಕು ನಡೆಯುವ ಜಾತ್ರೆಯ ಎಲ್ಲ ನಿಮ್ಮ ಸಲಹೆಗಳನ್ನು ನಾವು ತೆಗೆದುಕೊಳ್ತೇವೆ. ಪ್ರತಿಯೊಬ್ಬರು ಯಾವ ರೀತಿ ಸಲಹೆ ಕೊಟ್ಟದ್ದನ್ನು ನಾವು ಇಲ್ಲಿ ಬರಕೊಳ್ತೇವೆ. ಅದನ್ನು ಮತ್ತೆ ನಾವು ಮೀಟಿಂಗಲ್ಲಿ ಚರ್ಚಿಸಿ ಕಾರ್ಯಗತಗೊಳಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಈಗ ನೋಡಿ, ಅಲ್ಲಿ ಬೋರ್ಡ್ ಹೈಸ್ಕೂಲಿನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು. ಅಲ್ಲಿ 10-20 ಹುಡುಗರು ಬೇಕು. ಅಡಿಯಲ್ಲೇ ಇದು ಬಾಡಿಗೆ ಕೊಡ್ತಿದ್ರು, ಅಲ್ಲೇ ನಾನ್ ವೆಜ್ ಮಾಡ್ತಿದ್ರು. ನಾನ್ ವೆಜ್ ಅಡಿಗೆಲ್ಲ ಮಾಡ್ತಿದ್ರು. ಅದು ಬಹಳ ಬೇಸರ ತಂದೆ ನಮಗೆ. ಆದರೆ ಅವನ ಹತ್ರ 3-4 ಸಲ ಹೇಳಿದೆ, 4-5 ಸಲ ಹೇಳಿದೆ. 4 ತಿಂಗಳು ಟೈಮ್ ಕೊಟ್ಟೆ, 3 ತಿಂಗಳು ಟೈಮ್ ಕೊಟ್ಟೆ, ಸ್ಪಂದಿಸಲಿಲ್ಲ. ತಕ್ಷಣ ಅದನ್ನು ತೆರವುಗೊಳಿಸುವಂಥ ಕೆಲಸ ಮಾಡಿದೆ. ಮತ್ತೊಬ್ಬ ಕೂಡ ಕೇಸಿಗೆ ಹೋಗಿದ್ದಾನೆ. ಮೊನ್ನೆ SP ಇಂದ ನೋಟಿಸ್ ಬಂದಿದೆ ನನಗೆ ಮತ್ತು ಶಾಸಕರಿಗೆ ಹಾಜರಾಗಲಿಕ್ಕೆ. ನಿಮ್ಮ ಮೇಲೆ ಕೂಡ ಕೇಸ್ ಹಾಕಿದ್ದಾರೆ. 2 FIR ಆಗಿದೆ. ಒಂದು ಹೈಕೋರ್ಟಲ್ಲಿ ಕೇಸ್ ಉಂಟು, ಒಂದು ಪುತ್ತೂರಲ್ಲಿ ಕೇಸ್ ಉಂಟು. ಆದರೆ ಇಲ್ಲಿ ನಮ್ಮ ತೆಂಕಿಲದಲ್ಲೆಲ್ಲ ಜಾಗ ಇತ್ತು, ಎಷ್ಟೋ ಜಾಗ ಈಗ ಸ್ವಾಧೀನ ಆಗಿದೆ. ಯಾರೊಬ್ಬರು ಪಾಪದವರಿಗೆ ನಾವು ತೊಂದರೆ ಮಾಡಲಿಲ್ಲ, ಅಡಿಸ್ಥಳವೇ ಮುಟ್ಲಿಕ್ಕೆ ಹೋಗಲಿಲ್ಲ. ಹಾಗಂತೇಳಿ ಬರೆದುಕೊಡ್ಲಿಕ್ಕೆ ಹೋಗಲಿಲ್ಲ, ಬರೆದುಕೊಡುವ ರೈಟು ನಮಗಿಲ್ಲ. ಸಾರ್ವಜನಿಕ ದತ್ತಿ ಇಲಾಖೆಯ ಕಾನೂನು ಉಂಟು, ಅದರ ಪ್ರಕಾರ ನಾವು ಕೂಡ ಹೋಗಬೇಕಾಗ್ತದೆ. ಯಾರಿಗೂ ನಾವು ತೊಂದರೆ ಕೊಡುವುದೂ ಇಲ್ಲ, ಇದು ಮಾಡುವುದಿಲ್ಲ. ಹಾಗಂತೇಳಿ ಒಳಬಾಡಿಗೆ ಕೊಟ್ಟರೆ ಲೆಕ್ಕದಿಂದ ಹೆಚ್ಚು ಜಾಗ ಇದ್ದರೆ ಅದನ್ನು ಬಿಡುವುದೂ ಇಲ್ಲ. ಪ್ರತಿಯೊಂದು ದೇವಸ್ಥಾನ ಜಾಗೆಯನ್ನು ಸ್ವಾಧೀನ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಹಾಗೆ ಊಟದ ವ್ಯವಸ್ಥೆಯೂ ಅಷ್ಟೇ, ಅನ್ನಪ್ರಸಾದ ವ್ಯವಸ್ಥೆ ಮತ್ತು ಇನ್ನು ದೇವತಾ ಕಾರ್ಯದ ಕೆಲಸ ಎಲ್ಲ ಕೂಡ ಮಹಾಲಿಂಗೇಶ್ವರ ದೇವರ ಜಾತ್ರೆ ಅಂದರೆ ಬಹಳ ಅಚ್ಚುಕಟ್ಟು ವ್ಯವಸ್ಥಿತ ರೂಪದಲ್ಲಿ ಆಗಬೇಕು. ಅದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು, ನಿಮ್ಮ ಸಲಹೆ ಬೇಕು. ಪ್ರತಿಯೊಂದು ಒಬ್ಬರು ಕೂಡ ನಿಮ್ಮ ಸಲಹೆ ಸಹಕಾರ ಎಲ್ಲ ಬೇಕು. ನೀವೆಲ್ಲರೂ ಕೂಡ ಈ ಮಹಾಲಿಂಗೇಶ್ವರ ದೇವರ ಜಾತ್ರೆಯೋತ್ಸವದ ಬಗ್ಗೆ ನೀವು ನಿಮ್ಮ ಸಲಹೆಗಳನ್ನೆಲ್ಲ ನಾವು ಸ್ವೀಕರಿಸಿ ಅದನ್ನು ಕಾರ್ಯಗತಗೊಳಿಸುವಂಥ ಕೆಲಸ ನಿಮ್ಮ ವ್ಯವಸ್ಥಾಪನಾ ಸಮಿತಿಯು ಮಾಡ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಸಮಿತಿಯ ಮೇಲೆ ಇರಲಿ ಎಂದು ಹೇಳುತ್ತಾ, ಮಾತ್ರ ಒಂದು ನಿಮ್ಮಲ್ಲಿ ಯಾರತ್ತಿರೋದರೂ ವಿನಂತಿ, ಪ್ರತಿಯೊಂದು ನಿಮ್ಮ ಹೇಳಿಕೆ, ನಿಮ್ಮ ಸಲಹೆ ಜೀರ್ಣೋದ್ಧಾರಕ್ಕೆ ಅನುಗುಣವಾಗಿರ್ಬೇಕಂತ ಹೊರತು ವೈಮನಸ್ಸು ಬರುವ ಹಾಗೆ ಯಾರೂ ಮಾತಾಡಬೇಡಿ. ಇಷ್ಟ ತನಕ ಮಾತಾಡಲಿಲ್ಲ, ನಮ್ಮ ವ್ಯವಸ್ಥಾಪನಾ ಸಮಿತಿ ಯಾರಿಗೂ ಬೇಜಾರಾಗುವ ಮಾತು ಇಷ್ಟ ತನಕ ಹೇಳಿಲ್ಲ, ಇನ್ನೂ ಹೇಳುವುದಿಲ್ಲ. ಇದು ನಾವು 2-3 ವರ್ಷ ಇರ್ತೇವೆ. ನಮಗೊಂದು ಮಹಾಲಿಂಗೇಶ್ವರ ದೇವರ ಚಾಕರಿ ಮಾಡುವ ಒಂದು ಯೋಗ ಭಾಗ್ಯ ನಮ್ಮೆಲ್ಲರ ಪಾಲಿಗೆ ಬಂದಿದೆ. ನೋಡಿ, ಬ್ರಹ್ಮಕಲಶ ಇನ್ನು ಅದು ನಮ್ಮ ಹಿರಿಯರು ಮಾಡಿದ ಪುಣ್ಯದ ಬಲದಿಂದ ಇವತ್ತು ಪುತ್ತೂರು ಜನತೆಗೆ ನಮಗೆ ಪ್ರಾಪ್ತಿಯಾಗಿದೆ. ಅಂಥ ದೊಡ್ಡ ಬ್ರಹ್ಮಕಲಶ ಉತ್ಸವವನ್ನು ನಾವೆಲ್ಲರೂ ಸೇರಿ ಮಾಡಬೇಕು. ರಾಜ್ಯವೇ ತಿರುಗಿ ನೋಡುವಂಥ ಬ್ರಹ್ಮಕಲಶೋತ್ಸವ ಇಲ್ಲಿ ನಡೀತದೆ. ನಿಮ್ಮೆಲ್ಲರ ಸಹಕಾರದಿಂದ ನಡಿಬೇಕು. ಮತ್ತು ಏನಿದ್ರು ಎಂತ ಇದ್ರು ನಮ್ಮ ಒಳಗೆ ಹೊಂದಾಣಿಕೆಯಲ್ಲಿ ನಾವು ಮುಗಿಸುವಂಥ ಕೆಲಸವನ್ನು ಮಾಡಬೇಕು. ಯಾರ ಭಕ್ತರು ಎಷ್ಟ ಸಲಹೆ ಕೊಡಲಿ, ನಮಗೆ ನಮ್ಮ ಮೇಲೆ ಏನೇ ಇಲ್ಲಿ ನಮಗೆ ಎಲ್ಲಷ್ಟು ಬೇಜಾರಿಲ್ಲ. ಎಲ್ಲರೂ ಕೂಡ ಮಹಾಲಿಂಗೇಶ್ವರ ದೇವರ ಭಕ್ತರೇ. ಅದನ್ನು ಸ್ವೀಕರಿಸುವಂಥ ಕೆಲಸ ನಮ್ಮ ಸಮಿತಿಯು ಮಾಡ್ತದೆ ಅಂತ ಹೇಳುತ್ತಾ, ನೀವೆಲ್ಲರೂ ನಿಮ್ಮ ಈ ಒಂದು ಜಾತ್ರೆ ಉತ್ಸವದ ಬಗ್ಗೆ ನಿಮ್ಮೆಲ್ಲ ಸಲಹೆಯನ್ನು ನೀಡಬೇಕು. ನಿಮಗೆಲ್ಲರಿಗೂ ಮಹಾಲಿಂಗೇಶ್ವರ ದೇವರು ಆರೋಗ್ಯ ಭಾಗ್ಯ ನೆಮ್ಮದಿಯ ಜೀವನವನ್ನು ಕರುಣಿಸಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಎಲ್ಲ ಸಮಿತಿ ಸದಸ್ಯರೇ, ಹಾಗೆ ಇಲ್ಲಿ ನೆರೆತಕ್ಕಂಥ ಎಲ್ಲ ಭಕ್ತಾದಿಗಳೇ,
ವ್ಯವಸ್ಥಾಪನಾ ಸಮಿತಿಯ ವತಿಯಿಂದ ನಡೆಯುವಂಥ ಜೀರ್ಣೋದ್ಧಾರ ಕೈಂಕರ್ಯ ಎಲ್ರಿಗೂ ಬಹಳಷ್ಟು ಸಮಾಧಾನ ತಂದಿದೆ. ಮಹಾಲಿಂಗೇಶ್ವರ ದೇವರಿಗೆ ಖಂಡಿತವಾಗಿ ಮೆಚ್ಚುಗೆ ಆಗಿದೆ ಅನ್ನೋದ್ರ ಮಾತನ್ನು ಹೇಳಿಕೊಂಡು ಮತ್ತೆ ಕಲಾವಿದರಲ್ಲಿ ಎಲ್ಲ ಕಾರ್ಯಕರ್ತರು ಪ್ರತಿಯೊಬ್ಬರ ಸಹಾಯವು ನಮಗೆ ಈ ನಮ್ಮ ದೇವಸ್ಥಾನಕ್ಕೆ ಬೇಕು. ಯಾರನ್ನು ಕೂಡ ಬೇಡ ಅಂತ ಹೇಳುವುದಿಲ್ಲ. ಕೆಲವು ನೀವು ಸಂದರ್ಭ ಕನ್ನಡವಾಗಿ ಕೆಲಸ ಮಾಡಿ, ಕೆಲವು ಜನರಿಗೆ ಅಲ್ಲಿ ಕೆಲಸ 8 ಜನರ ನಂಬರ್ ಕೂಡ ಅದರಲ್ಲಿ ಇದು ಮಾಡ್ತಾರೆ. ಈಗ ನಾನು ದೇವರ ಒಟ್ಟಿಗೆ ನನಗೆ ಫೋನ್ ತೆಗಿಲಿಕ್ಕೆ ಆಗುದಿಲ್ಲ. ಮತ್ತೆ ಎಲ್ಲ ಕಟ್ಟೆಯವರಿಗೆ ಸಿಕ್ಕಿದ ಪೋಸ್ಟ್ ಮಾಡಿದ್ದೇವೆ. ನಿತ್ಯ ಪೂಜೆಯವರಿಗೆ, ಬ್ರಹ್ಮರಥ ಸೇವೆಯವರಿಗೆ ಎಲ್ಲ ಸಾಧಾರಣ 5,000 ಆಮಂತ್ರಣವನ್ನು ನಾವು ಪೋಸ್ಟ್ ಮಾಡಿದ್ದೇವೆ. ಪುತ್ತೂರು ಪೇಟೆಯಲ್ಲಿ ಸೈಲೆಂಟಾಗಿ ಕೊಟ್ಟಿದ್ದೇವೆ. ಇದು ಎಲ್ಲರಿಗೂ ಸಿಕ್ಕಿರ್ಬೋದಂತ ಅನ್ನಿಸ್ತದೆ. ಸಿಕ್ಕದೇ ಇದ್ದರೂ ಹೇಳಿ ಮುಟ್ಟಿಸುವಂಥ ಕೆಲಸ ಮಾಡ್ತೇವೆ. ಮತ್ತು 1ನೇ ತಾರೀಕಿಗೆ ಗೊನ್ನೆ ಕಡಿಯುವ ಮುಹೂರ್ತ, ಅದಕ್ಕೂ ಎಲ್ಲರೂ ಬರಬೇಕು. ಮತ್ತೇನಾದರೂ ಇದ್ದರೆ ಹೇಳಿ. ಹಾಗೆ ನಾವು ಇಲ್ಲಿ ಪ್ರಾರ್ಥನೆ ಮಾಡಿ ಕಟ್ಟೆಯನ್ನು ತೆಗಿಲಿಕ್ಕೆ ಇದು ಅವಕಾಶ ಕೊಟ್ಟಿದ್ದ ಕಟ್ಟೆ ತೆಗೆದರೆ ಈಗ ನಾವು ಈ ವರ್ಷಕ್ಕೆ ತಾತ್ಕಾಲಿಕವಾಗಿ ಅಲ್ಲಿ ಬೇರೆ ಜಾಗ ನಾವು ಸಿಕ್ಕಿದೆ ನಮಗೆ. ತಾತ್ಕಾಲಿಕ ಈ ಸಲ ಕಟ್ಟೆ ಮತ್ತೆ ಬರುವ ವರ್ಷದ ಪರ್ಮನೆಂಟ್ ಕಟ್ಟೆಯಲ್ಲಿ ಮತ್ತೆ ಕಟ್ಟೆ ದೇವ ಪೂಜೆ ವಿಚಾರದಲ್ಲಿ ಬಿಡುವಲ್ಲಿ ಆಗಬೇಕು ನಮಗೆ. ತಾತ್ಕಾಲಿಕ ಈ ಸಲಕ್ಕೆ ಬರುವ ವರ್ಷಕ್ಕೆ ಪರ್ಮನೆಂಟ್ ಕಟ್ಟೆ ನಾವು ಮತ್ತೆ ಜಾಗ ಸಿಕ್ಕಾಗಿದೆ ನಮಗೆ. ಅಲ್ಪೇಂದ್ರಿಗೆ ಪಾರ್ಕಿಂಗ್ ಭಾರಿ ಕಷ್ಟ ಆಗ್ತದೆ. ಪೂರಾ ವೆಹಿಕಲ್ ಕೊಟ್ಟರೆ ಅಚ್ಚ ವ್ಯವಸ್ಥೆ ಉಂಡು ಮಾಡ್ಬಿಡ ಪಾರ್ಕಿಂಗ್ ಅಂಚ ಒಂತೆ ಕೆಲಸ ಮಾಡ್ಕೊಡಪ್ಪ ಅಂಚ ಮಾರ್ಗಲ ಒನ್ ವೇ ಮದ್ದದ ಬೇತಗಡ್ಡೆ ಕುಡಿಯೋ ವ್ಯವಸ್ಥೆ ಉಂಟು. ಮತ್ತೆ ಖರ್ಚುಂಡು ಸ್ವಲ್ಪ ಬಂದ ಮಾಂತ ಗಾಡಿ ಒರಿ ಬರ್ಕೊಂಡು ಗಾಡಿ ಬತ್ತ ಮಾಡ್ಬಿಡ ಅಲ್ಲಿ ಪಾರ್ಕಿಂಗ್ ಇದ್ದದಾಗ ಸಾಲಿದಲ್ಪ ಮುಂತಾದ ನಡ್ತು ಬರೋಳಿ. ನಾವು ಬೇರೆ ಬಂದ ಅಲ್ಪ ದೇವರ ಲೆಕ್ಕಣ ಶಿವರನ್ನು ಭಟ್ರು ಮಾಡಿದೆ ಆರು ದೇವಸ್ಥಾನದ ಒಟ್ಟು ಎಂಕ್ಲಿನ ವ್ಯವಸ್ಥಾಪನಾ ಸಮಿತಿ ಎಂಕ್ಲು ಬರ್ಪ್ ಮಾಡಿ ಪತ್ತದ ಈರೆಗ್ ಅಲ್ಲ ಆಣಿ ಮತ್ತೆ ಇಟಚ್ಚು ಪಡೆದು ಕ್ಲೀನ್ ಮಾಡ್ತು ಕೊಡ್ತಾ ಬುಕ ಆಡಿದ ಲೆಕ್ಕನೆ ಲಾರಿಡ್ ಟಾಯ್ಲೆಟ್ ವ್ಯವಸ್ಥೆ ಮತ್ತೆ ಮಣ್ಪುಮ ಬುಕ ವಾಹನ ಉಂತಾಪನ ವ್ಯವಸ್ಥೆಯನ್ನು ಮಾತ ನಿಕ್ಲಿನ ಕಾರ್ಯಕರ್ತರು ಮಂತಂಡ ಇಟ್ಟೆ ಅದಕ್ಕೆ ಪಾರ್ಕಿಂಗ್ ಮತ್ತೆ ಜನ ಅಲ್ಲಿ ಉಂಟದು ಮನ್ಪೇರು ಜಾಗ ಇದ್ದಿದ್ದು ಮಾತಾ ಗಾಡಿಗೆ ಉಂಟದು ಪೂರಾ ಬ್ಲಾಕ್ ಬಂದು ಕೊಡ್ಬೇರು ಬರ್ಪ ಬಣ್ಣಗ ಬೇರೆನೇ ಬರೇ ಹುಟ್ಟಿಸಿರಲ್ಪ ಪೇಟೆದ ವೆಹಿಕಲ್ ಕೊಡೋದು ಉಂಟದು ಐಕ್ ಬಡದು ಜಾಗೆ ಮಾಡ್ಕೊಂಡ್ರೆ ಜಾಗೆ ಉಂಡು ಅಲ್ಲೇ ಒಂದೇ ಪಲ್ಲೆ ಮಂದದ್ದು ಪಾರ್ಕಿಂಗ್ ಮಾಡ್ಬಿಡೋ ಜಾಗ ಉಂಟು ಸರ್ಕಾರ ಜಾಗ. ಈ ತುಂಬ ಕಟ್ಟೆಗಳಿವೆ. ನಾವು ಈಗ ಕೂರ್ನಾಟಕದಲ್ಲಿ ಮತ್ತು ಇಲ್ಲಿ ಉಳ್ಳಾಲ್ತಿ ಭಂಡಾರ ಬರುವಂಥ 2 ಕಟ್ಟೆ ನೋಡಿದ್ದೇವೆ. ಆ ಕಟ್ಟೆ ಒಂದು ಸುರಕ್ಷಿತವಾಗಿಲ್ಲ. ಅಂದರೆ ಅದಕ್ಕೆ ಬೇಲಿ ರಚನೆ ಮಾಡಬೇಕು. ನಾಯಿ ಮಲಗೋದು, ಕುಡುಕರು ಮಲಗೋದು, ಸಂಜೆ ಹರಟೆ ಹೊಡೆಯುವುದು. ಯಾಕೆಂದರೆ ದೇವರ ಕಟ್ಟೆಗೆ ಅಷ್ಟೇ ಒಂದು ದೇವಸ್ಥಾನದಷ್ಟೇ ಪಾವಿತ್ರ್ಯತೆ ಇದೆ. ಕಟ್ಟೆ ಮಾಡುವವರು ಅದನ್ನು ಸುರಕ್ಷತೆಯಲ್ಲಿ ಇಡುವುದಿದ್ದರೆ ಮಾತ್ರ ಕಟ್ಟೆ ಮಾಡಬೇಕು. ಅದರ ಬಗ್ಗೆ ಕೂಡ ನೀವು ಒಂದು ಜವಾಬ್ದಾರಿ ತಗೊಳ್ಬೇಕು ಅಂತ ಹೇಳ್ತೇನೆ. ಯಾಕೆಂದರೆ ನಾನು ಮೊನ್ನೆ ಕೂಡ ನಿಮ್ಮಲ್ಲಿ ಈ ಬಗ್ಗೆ ಅಧ್ಯಕ್ಷರಲ್ಲಿ ಮನವಿ ಮಾಡಿದ್ದೇನೆ. ಕಟ್ಟೆಯನ್ನು ನಾವು ಸುರಕ್ಷಿತ ಮಾಡಿದರೆ ನಮಗೆ ಅಲ್ಲಿ ದೇವರಿದ್ದಾಗೆ ಆಗ್ತದೆ. ಯಾಕೆಂದರೆ ನೋಡಿ, ಪುರುಷರ ಕಟ್ಟೆ ಉಂಟು, ತುಂಬ ಒಳ್ಳೆಯ ಕಟ್ಟೆ, ಅಂತ ಪಡಿಲಲ್ಲಿ ಕಟ್ಟೆ ಉಂಟು. ಕಟ್ಟೆ ಬಗ್ಗೆ ಕೂಡ ಒಂದು ಸುತ್ತ ಆವರಣ ಗೋಡೆ ಹಾಕಿ ನಾಯಿ ಮಲಗದಾಗೆ ಒಂದು ವ್ಯವಸ್ಥೆ ಮಾಡಿದರೆ ಒಳ್ಳೆಯದು. ಎಲ್ಲ ಕಟ್ಟೆಯವರಿಗೂ ಈಗ ಮೊದಲು ಹೇಳಿದಿರಲ್ಲ, ಕೆಲವು ಜನರಿಗೆ ಬಡವರು ಇರ್ತಾರೆ, ಕೆಲವು ಜನ ಶ್ರೀಮಂತರಿರ್ತಾರೆ. ಶಿಲಮಯ ಕಟ್ಟೆ ಆಗ್ಬೇಕಂತ ಹೇಳಿ ಅಲ್ಲ, ಅವರು ಹೇಳುದು ಶುದ್ಧತೆ ಬೇಕು. ಪ್ರತಿಯೊಂದು ಕಟ್ಟೆ ಕ್ಲೀನ್ ಬೇಕು. ಮಹಾಲಿಂಗೇಶ್ವರ ದೇವರ ಕಟ್ಟೆ ಅಂದರೆ ಮಹಾಲಿಂಗೇಶ್ವರ ದೇವರ ಬರ್ಪುನೆ ನೋಡಿ, ಅದು ನಮ್ಮ ಭಾಗ್ಯ. ಮಹಾಲಿಂಗೇಶ್ವರ ದೇವರ ಕಟ್ಟೆಗೆ ಬರುವುದಲ್ಲ. ನೀವು ಸುಬ್ರಹ್ಮಣ್ಯ ಕಟೀಲೆಲ್ಲ ಹೋಗಿ ನಾವು ದೇವರ ಹತ್ರ ಹೋಗ್ತೇವೆ. ಇಲ್ಲಿ ಹಾಗೆಲ್ಲ, ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರತಿಯೊಂದಕ್ಕೂ ಅರ್ಥ ಉಂಟು. ಬೇರೆ ದೇವಸ್ಥಾನದಲ್ಲಿ ಅರ್ಥ ಇಲ್ಲ ಅಂತ ಹೇಳುವುದಲ್ಲ. ಭಕ್ತರ ಕಡೆಗೆ ಮಹಾಲಿಂಗೇಶ್ವರ ದೇವರು ಬರ್ತಾರೆ. ನಾವು ಈಗ ವಾರಕ್ಕೊಮ್ಮೆ ಕೆಲವು ಜನ ಬರ್ತಾರೆ, ಯಾವಾಗಲೂ ಬರ್ತಾರೆ, ಎಲ್ಲರೂ ಬರ್ತಾರೆ. ಆದರೆ ವರ್ಷಕ್ಕೊಮ್ಮೆ ನಮ್ಮ ಬಾಗಿಲಿಗೆ ಮಹಾಲಿಂಗೇಶ್ವರ ದೇವರು ಬರ್ತಾರೆ. ಆದ ಕಾರಣ ನಾವು ಆ ಕಟ್ಟೆಯನ್ನು ಸ್ವಚ್ಛತೆಯನ್ನು ಇಡಬೇಕು, ಶುದ್ಧವನ್ನು ಇಡಬೇಕು. ಹಾಗೆ ಅವರು ಇದರಿಂದ ಮೊದಲು ಕೂಡ ಮನವಿ ಕೊಟ್ಟಿದ್ದಾರೆ. ದಯಮಾಡಿ ಕುಡುಕರು ಮಲಗ್ತಿದ್ರು, ಅದನ್ನು ಭಾವಚಿತ್ರ ತೆಗೆದು ಈ ಹಿಂದಿನ ವ್ಯವಸ್ಥಾಪನಾ ಸಮಿತಿಯವರಿಗೆ ನಾವು ಅನೇಕ ಬಾರಿ ಅವರಿಗೆ ವಿನಂತಿಯನ್ನು ಮಾಡಿದ್ದೇವೆ. ಆದರೆ ನಮ್ಮ ವಿನಂತಿಯನ್ನು ತಿರಸ್ಕರಿಸಿದ್ದಾರೆ ಅವರು. ಅದೆಲ್ಲ ಬರೋದು, ಊಟ ಮಾಡೋದು, ಅಲ್ಲಿ ಬಂದು ಮಲಗೋದು, ಎಲ್ಲ ಕುಡುಕರೆ. ಕಡೆಗೆ ನಾನು ಶ್ರೀನಿವಾಸ್ ಅವರ ಹತ್ರ ಹೇಳಿದೆ, ಸರ್ ಹೀಗೆ ಉಂಟು ಸರ್, ಅದಕ್ಕೊಂದು ಮೆಸ್ ಏನಾದರೂ. 10ನೇ ತಾರೀಕಿಂದ ನಮ್ಮ ಪುತ್ತೂರಿನಲ್ಲಿ ವೈಭವದ ಮೆರವಣಿಗೆ ನಡೀತದೆ ಮಹಾಲಿಂಗೇಶ್ವರ. ಈ ಮಹಾಲಿಂಗೇಶ್ವರ ದೇವರ ಮೆರವಣಿಗೆ ನಡೀತಾ ಇರುವಾಗ ದೇವರ ಹಿಂದುಗಡೆ ಮುಂದುಗಡೆ ಬೇಕಾದಷ್ಟು ಜನ ಬರ್ತಾ ಇರ್ತಾರೆ. ಇದು ಯಾವಾಗಲೂ ಇದ್ದ ಹಾಗೆ ಅಲ್ಲ. ಈ ಸರ್ತಿ ಡಬಲ್ ಜನ ಬರ್ತಾರೆ. ಡಬಲ್ ಯಾವಾಗಲೂ ಇದ್ದ ಹಾಗೆ ಅಲ್ಲ, ಡಬಲ್ ಜನ ಬರ್ತಾರೆ ಖಂಡಿತ. ಇದು ಆದ್ದರಿಂದ ನುಗ್ಗಲು ಆಚೆದು ಈಚೆದು ಎಲ್ಲ ಆಗಲಿಕ್ಕೆ ಸಾಧ್ಯತೆ ಉಂಟು. ಆದ್ದರಿಂದಾಗಿ ನಮ್ಮ ಮೆರವಣಿಗೆ ಎಲ್ಲೆಲ್ಲಿ ಹೋಗ್ತದೆ, ಪ್ರತಿದಿನ ಹೋಗ್ತದೆ, ಹೋಗುವಂಥ ಸಂದರ್ಭದಲ್ಲಿ ಒಂದು ಆಂಬುಲೆನ್ಸ್ ಮಾತ್ರ ಒಟ್ಟಿಗೆ ಬೇಕೇ ಬೇಕು.
ಅನಿಸ್ತದೆ. ಯಾಕಂದರೆ ಅಷ್ಟು ಜನ ಬರ್ತಾ ಇರ್ತಾರೆ, ಆ ಕಟ್ಟೆಯಲ್ಲಿ ದೀಪ ಉರಿತಾ ಇರ್ತದೆ. ಅದು ಫ್ಯಾನಿನ ವ್ಯವಸ್ಥೆ ಹೇಗೆ ಮಾಡೋದು ಕಟ್ಟೆಗೆ? ಗಾಳಿಯ ಅವಶ್ಯಕತೆ ಇರ್ತದೆ. ಅದು ಹೇಗೆ ಅಂತ ಕಟ್ಟೆಗಳಿಗೆ ಸೀಮಿತವಾಗಿ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕಂದರೆ ನಾವು ಅದರಲ್ಲಿ ಅನುಭವ ಹೊಂದಿದ್ದೇವೆ. ಅವರು ಇಷ್ಟು ದೂರ ಹೊತ್ತುಕೊಂಡು ಹೊರಕೊಂಡು ಹೋಗುವಾಗ ಅವರಿಗೆ ರೆಸ್ಟಿನ ಅವಶ್ಯಕತೆ ಇರ್ತದೆ. ಅದನ್ನು ನಾವು ಕಟ್ಟೆಯವರೇ ನಾವು ಅದನ್ನು ಅಡ್ಜಸ್ಟ್ ಮಾಡಿ ಮಾಡಬೇಕಾಗ್ತದೆ. ಇನ್ನೊಂದು ಕಟ್ಟೆ ಪೂಜೆಗೆ ಪ್ರತಿ ವರ್ಷ ಇಲ್ಲಿ ಪ್ರಯತ್ನಗಳಾಗ್ತಾ ಇದೆ. ಅದು ಕೂಡ ಈ ಸಲದ ಕಮಿಟಿ ತುಂಬ ಪ್ರಯತ್ನ ಆಗ್ತಾಯಿದೆ. ಸವಾರಿ ಹೋಗುವಾಗ ಟ್ರಾಫಿಕ್ ಸಮಸ್ಯೆ ತುಂಬ ಬರ್ತಾ ಇದೆ. ಸ್ವಲ್ಪ ಕಂಟ್ರೋಲ್ ಮಾಡ್ತಾರೆ ಮತ್ತೆ ಬಿಟ್ಬಿಡ್ತಾರೆ. ನಮ್ಮ ಹತ್ರ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ತುಂಬ ರೋಡುಗಳು ಉಂಟು. ಅದನ್ನೊಂದು ಮುಂಚಿತವಾಗಿ ನಾವು ಪ್ರಥಮ ದಿನ ಹೊರಡುವಾಗ ನೆಹರು ನಗರ ಕಡೆಗೆ ಹೋಗುವಾಗ ಇಲ್ಲೇ ಬ್ಲಾಕ್ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಅದನ್ನೊಂದು ಸ್ವಲ್ಪ ಎಚ್ಚರ ವಹಿಸಿ ಟ್ರಾಫಿಕ್ನ ಒಟ್ಟಿಗೆ ಒಂದು ಮಾತುಕತೆ ಮಾಡಿ ಅದನ್ನು ಸುಧಾರಿಸಿರಿ. ಯಾಕಂದರೆ ನಾವೆಲ್ಲ ಕಟ್ಟೆಗಳಿಗೆ ನಾವು ಹೋಗುವವರು ಅನುಭವ ಆಗ್ತಾಯಿದೆ. ದೇವರನ್ನು ದೀಪ ಇಟ್ಟು ದೀಪವನ್ನು ಸರಿಯಾಗಿ ದೇವರಿಗೆ ಕೊಡದ ರೀತಿಯಲ್ಲಿ ಆಗದಂಥ ಪರಿಸ್ಥಿತಿ ಕೂಡ ಇದೆ. ಆದ ಕಾರಣ ಇದನ್ನು ಸ್ವಲ್ಪ ನಿಗಾ ಒಳ್ಳೆಯದು. ವರ್ಷವಾದಿ ಜಾತ್ರೋತ್ಸವ ಸಂದರ್ಭದಲ್ಲಿ ಕೆಲವು ಆಗಬೇಕಾದಂಥ ಕೆಲವು ವಿಷಯಗಳ ಬಗ್ಗೆ ತಮ್ಮಲ್ಲಿ ವಿವರಿಸಲಿಕ್ಕಿದೆ. ಈಗಾಗಲೇ 16 ಮತ್ತು 17ನೇ ತಾರೀಕು ಪುತ್ತೂರು ಜಾತ್ರೋತ್ಸವಕ್ಕೆ ಬರುವ ಭಕ್ತರ ಸಂಖ್ಯೆ ಬಹಳ ಹೆಚ್ಚಿದೆ. ಇಲ್ಲಿ ನಮ್ಮ ಲೋಕಲ್ನವರಿಗೆ ಇಲ್ಲಿ ವ್ಯವಸ್ಥೆಗಳಿದೆ, ಟಾಯ್ಲೆಟ್ ಇದೆಲ್ಲ. ಈ ಹೊರಗಿಂದ ಬರುವಂಥ ಅದರಲ್ಲೂ ಕೂಡ ಮಹಿಳೆಯರಿಗೆ ಹೋದ ಬಾರಿ ಕೂಡ ನಾವು ನಿಮಗೆ ಮನವಿಯನ್ನು ಮಾಡಿದ್ದೇವೆ, ಅಂದರೆ ಮೊಬೈಲ್ ಟಾಯ್ಲೆಟ್ ಮಾಡಬೇಕು ಅಂತ. ಅದು ಈ ಭಾಗದಲ್ಲಿ ಮಾಡಿದ್ರು, ಈ ಸೈಡಲ್ಲಿ. ಅದು ಕೆಲವರಿಗೆ ಗೊತ್ತಾಗೋದಿಲ್ಲ. ಈ ಬಾರಿ ಒಂದು 3 ಕಡೆಯಲ್ಲಾದರೂ ಇದರ ಒಂದು ವ್ಯವಸ್ಥೆಯನ್ನು ಮಾಡಬೇಕು, ಅಂದರೆ ಗೊತ್ತಾಗುವಾಗ. ಅಲ್ಲಿ ನಮ್ಮ ರಥ ಬೀದಿಯಲ್ಲಿ ಹೋಗುವಾಗ ಶೌಚಾಲಯಕ್ಕೆ ಹೋಗುವ ದಾರಿ ಅಂತೇಳಿ ಒಂದು ಚಿಕ್ಕ ಒಂದು ಫಲಕ ಹಾಕಿದರೆ ಎಲ್ಲರಿಗೂ ಗೊತ್ತಾಗ್ತದೆ. ಇದನ್ನೆಲ್ಲ ನಾವು ತೆಗೆದು ಮಲೆನಾಡಿನಲ್ಲಿ ವಕೀಲರ ಆಫೀಸಿಗೆ ಅದನ್ನೆಲ್ಲ ಅಲ್ಲಿ ಒಮ್ಮೆಗೆ ತಂದು ನಾವು ಅಲ್ಲಿ ಹಾಕಿದ್ದು, ಬೇರೆ ಕಡೆ ಹಾಕಲಿಕ್ಕೆ ಜಾಗ ಇಲ್ಲ, ಈಗ ಗುಟ್ಟಿಗೆ ಹಾಕಿದ್ದೇವೆ. ನೋಡಿ ನೀವು ಅಂಥದ್ದೆಲ್ಲ ಇದ್ದರೆ ನಮ್ಮ ಗಮನಕ್ಕೆ ಅವುಗಳೇ ಬನ್ನಿ. ನಾವು ಇದು ಮಾಡಿ ಅದು ಏಲಮಲ್ಲೆ ಆಗಬೇಕಂತಾದ್ರೆ ಅದನ್ನು ಕ್ಯಾನ್ಸಲ್ ಮಾಡಿ ನಮ್ಮ ಕರೀತೇವೆ. ಆದರೆ ಅದಕ್ಕೆ ಅದಕ್ಕೆ ಲಾಭದ ದೃಷ್ಟಿಯಿಂದ ನಾವು ಮಾಡಿದ್ವಿ ಅಲ್ಲ ಸರ್? ಅಲ್ಲ, ಅದು ನಿಮ್ಮ ಪ್ರಕಾರ ಆಗಿರ್ಬೋದು, ಇಲ್ಲ ಅಂತ ಹೇಳುವುದಿಲ್ಲ. ಆದರೆ ನಾವೇನು ಈಗ ಇಲ್ಲಿಯ ನಿಯಮ ಹೇಗೆ ಉಂಟು ಅದರ ಪ್ರಕಾರ ಅದರಲ್ಲಿ ನಮಗೆ ಲಾಸ್ ಇಲ್ಲ, 100ಕ್ಕೆ 100 ಲಾಸ್ ಇಲ್ಲ, ಒಳ್ಳೆಯದೇ ಲಾಭ ಆಗಿದೆ. ಯಾಕಂದ್ರೆ ಎಲ್ಲರೂ ಬಂದು ದೇವಸ್ಥಾನದ ಮತ್ತೆ ಅದು ಹಾಗೆ ಆಗುದಿಲ್ಲ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಇಲ್ಲಿಯೇ ಹೇಗೆ ಪ್ರಕ್ರಿಯೆ ಉಂಟು ಅದನ್ನೇ ಹೋದ ಬಾರಿ ಅಧ್ಯಕ್ಷರೇ ಇದೇ ನಮ್ಮ ಈಗ ಪಂಚಾಂಶ ಇಲ್ಲಿ ನಮ್ಮ ಸಭಾಗೃಹದ ಆ ಕಡೆ ಅಲ್ಲಿ ಕೂಡ ಒಳಬಾಡಿಗೆ ಕೊಟ್ಟಿದ್ದಾರೆ, ನಮ್ಗೆ ಗೊತ್ತುಂಟು. ಇನ್ನೂ ಒಬ್ಬರು ಅಲ್ಲಿ ಕೊಲಲಿಯ ಒಬ್ಬ ಸಂತು ಅವರು ಬಂದು ಒಳಬಾಡಿಗೆ ಕೊಟ್ಟು 3-4 ಲಕ್ಷ ರೂಪಾಯಿ ಕಿಸೆಗೆ ಹಾಕೊಂಡು ಹೋಗಿ ಹೊರಸಿದ್ದಾರೆ. ಅಂಥದಕ್ಕೆಲ್ಲ ಅವಕಾಶ ಕೊಡಬಾರ್ದು. ಮತ್ತೆ ಯಾರು ಅಂಗಡಿ ಏಲಮಾಗ್ತದೆ, ಯಾರ್ಯಾರು ಎಷ್ಟೆಷ್ಟು ಅಂಗಡಿ ಎಷ್ಟೆಷ್ಟು ಮೊತ್ತಕ್ಕೆ ಹೋಗಿದೆ ಅವತ್ತೇ ದುಡ್ಡು ಕಲೆಕ್ಟ್ ಮಾಡಬೇಕು, ಮತ್ತೆ ತಗೊಳ್ಳುವಾಗಿ ಇರಬಾರ್ದು. ಅದನ್ನಿಲ್ವಾ ನೀವು ಯಾವತ್ತೇ ದುಡ್ಡು ತಗೊಳ್ಬೇಕಂತ ಹೇಳುವುದನ್ನು ನಾವು ಇದರಲ್ಲಿ ಹಾಕಿದ್ದೇವೆ. ಮತ್ತೆ ಜಾಯಿಂಟ್ ವಿಲಿದಾಗಲಿ ಅದರ ಸಂಖ್ಯೆದೊಳಗೆ ಕಟ್ಟಬೇಕು. ಏಲಮಿನವರು ಈಗ 23 ತಾರೀಕಿಗೆ ನಾವು ಕರೆದಿದ್ದೇವೆ. 10,000 ಕೊಟ್ಟು ಹೆಸರು ನೋಂದಾಯಿಸಿದವರಿಗೆ ಮಾತ್ರ. ಅವನದ್ದು ಹಿಂದೆ ಬಾಕಿ ಇದ್ರೆ ಅವನಿಗೆ ಎಂಟ್ರೆನ್ಸ್ ಇಲ್ಲ. ಮತ್ತೆ ಆ ಸಂಜೆಯಿಂದೊಳಗೆ ಅವನು ದುಡ್ಡು ಕಟ್ಟಲೇಬೇಕು. ಇಲ್ಲ ಇದ್ರೆ ಸೆಕೆಂಡ್ ಬಿಟ್ಟಿದ್ದಾರನಿಗೆ ಅದು ಬರ್ತದೆ. ನೀವು ಕೊಡಬೇಡಿ, ನೀವು ಕೂಡ ಏಲಮಿನ ದಿವಸ ಬಂದು ಸಹಕರಿಸಬೇಕು. ಖಂಡಿತ ಬರ್ತೇವೆ. ಸಾಲ ಒಂದು ಕೊಡಬೇಡಿ. ಒಂದು ಭದ್ರತೆಗೆ, ಜಾತ್ರೆ ಸಂದರ್ಭದಲ್ಲಿ ಭದ್ರತೆಗೆ ನಾವು ಮೊನ್ನೆ ನಿಮ್ಮ ಹತ್ರ ಹೇಳಿದಾಗೆ ಒಂದು 20ಗಿಂತ ಹೆಚ್ಚು ಖಾಸಗಿ ಭದ್ರತೆ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಲ್ಲಿ ಬೇಕಾದಲ್ಲಿ. ಯಾಕಂದ್ರೆ ಮತ್ತೊಂದು ಬೇಡುವವರನ್ನು ಬಿಡಲೇಬಾರ್ದು. ಕಾನೂನಲ್ಲೇ ಉಂಟು ಬೇಡಲಿಕ್ಕೆ ಇಲ್ಲ ಅಂತೇಳಿ. ನಮ್ಮ ಟ್ಯಾಕ್ಸಿನ ರಿಸಿಟಲ್ಲಿ ಭಿಕ್ಷುಕರ ನಿಧಿಗೆ ಅಂತೇಳಿ ಕಟ್ಟಾಗ್ತದೆ. ಆಗಿರುವಾಗ ಅವರು ಭಿಕ್ಷೆ ಬೇಡಲಿಕ್ಕಿಲ್ಲ ಕಾನೂನಾತ್ಮಕವಾಗಿ. ಅಂಥವರನ್ನು ಇಲ್ಲಿ ಬಿಡಲೇಬಾರ್ದು. ಅದಕ್ಕೆ ಏನೇನು ಇಲಾಖೆಗಳಿಗೆ ಅವರಿಗೆ ಸೂಚಿಸಿ ಅವರನ್ನು ಇಲ್ಲಿಂದ ತಗೊಂಡು ಹೋಗುವಂಥ ವ್ಯವಸ್ಥೆ ಮಾಡಬೇಕು. ಊಟ ಮಾಡುವಲ್ಲಿ ವ್ಯವಸ್ಥೆಯಲ್ಲಿ ಡೋನರ್ಸ್ ಇರ್ಬೋದು, ಸೇವೆ ಮಾಡಿದವರಲ್ಲಿ 4 ಟೇಬಲ್ ಇರುವುದು ಊಟಕ್ಕೆ.
ಬಾಕಿ ಅಲ್ಲಿ ಬ್ರಾಹ್ಮಣರ ವರ್ಗದವರಿಗೆ ಅಂತೇಳಿ ಅದು ತುಂಬ ನೀವು ಜಾಗದ ವ್ಯವಸ್ಥೆ ಮಾಡಿದ್ದೀರಿ. ಆದರೆ ಇಲ್ಲಿ ಮೈನ್ ನಮಗೆ ಯಾರು ಇರುವುದು ಇಲ್ಲಿ ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡುವವರು ಮತ್ತು ಡೋನರ್ಸ್ ಅವರಿಗೆ ನಾವು ಗೌರವ ಕೊಡಬೇಕು. ಅವರನ್ನು ಅಲ್ಲಿ ಕಾಯಿಸುವ ಹಾಗೆ ಮಾಡಬಾರ್ದು. ಯಾಕಂದರೆ ನಾವು ತುಂಬ ಸಲ ನಾವು ನೋಡಿದ್ದೇವೆ ಇಲ್ಲಿ ಪಂಕ್ತಿಭೇದ ಆಗಬಾರ್ದು. ದೇವಸ್ಥಾನದಲ್ಲಿ ಭಕ್ತಾದಿಗಳು ಅಂತ ಹೇಳಿದರೆ ಮಾಲಿಂಗೇಶ್ವರ ದೇವರಿಗೆ ಎಲ್ಲರೂ ಭಕ್ತಾದಿಗಳೇ. ಇಲ್ಲಿ ಭೇದ ಭಾವ ಅಂತೇಳಿ ಇರಬಾರ್ದು. ಹೋದ ಬಾರಿ ನಾವು ಬಿಲ್ಲಲ್ಲಿ ನೋಡುವಾಗ ಅಲ್ಲಿ ಬಡಿಸುವವರಿಗೆ ಎಷ್ಟು 1000 ರೂಪಾಯಲ್ಲಿ ಬಿಲ್ಲು ಮಾಡಿದ್ದಾರೆ. ಅಲ್ಲಿ ಅವರಿಗೆ ಬಡಿಸುವವರಿಗೆ ಅಷ್ಟು ನಾವು ದುಡ್ಡು ಕೊಟ್ಟು ಖರ್ಚು ಮಾಡೋದಕ್ಕಿಂತ ಆ ವ್ಯವಸ್ಥೆಯನ್ನೇ ನಿಲ್ಲಿಸಿದರೆ ಒಳ್ಳೆಯದು ಅಂತ ಹೇಳುವಂಥದ್ದು. ಯಾಕೆಂತ ಹೇಳಿದರೆ ಒಂದು ತಂತ್ರಿ ವರ್ಗ ಇರ್ಬೋದು, ಪುರೋಹಿತರದ್ದು ಎಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡೋ ಪುರೋಹಿತರಿದ್ದಾರೆ, ಅನುಷ್ಠಾನ ಮಾಡೋರು, ಅವರಿಗೆ ಒಂದು ವ್ಯವಸ್ಥೆ ಮಾಡಿ ಒಳಗಿಂದ. ಅದಕ್ಕೆ ನಮ್ಮ ಏನು ಅಭ್ಯಂತರ ಇಲ್ಲ. ಸುಮ್ಮನೆ ಎಲ್ಲೆಲ್ಲಿಂದ ಬಂದು ಕೂತ್ಕೊಂಡು ಊಟ ಮಾಡೋದು ಅಂತೇಳಿ ಅಂಥದ್ದೆಲ್ಲ ಆಗೋದು ಬೇಡ ಅಂತೇಳಿ, ಅದು ಆಗಬಾರ್ದು, ಅದು ತಪ್ಪು ಅಂತ ಹೇಳುವಂಥದ್ದು. ಇವರೇ ಅಲ್ಲಿ ಊಟದ ವ್ಯವಸ್ಥೆ ಈಗ ನಾವು ಕಮಿಟಿಯವರು ಯಾರಾದರೂ ಇರ್ತಾರೆ, ಯಾವಾಗಲೂ ಇರ್ತೇವೆ ನಾವು, ಯಾರಾದರೂ ಒಬ್ಬರು ಇರ್ತೇವೆ. ಮತ್ತೆ ಊಟದ ವ್ಯವಸ್ಥೆ ಈಗ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಆಗ್ತದೆ. ಒಮ್ಮೆ ಟೇಬಲಲ್ಲಿ ಯಾರಾದರೂ ಫುಲ್ಲು ಜನ ಇದ್ದರೆ ಮತ್ತೊಬ್ಬ ಪೂಜೆ ಮಾಡಿ ನಾವು ಬಂದರೆ ಅವರು ಹೇಳದೆ ನಾವು ಕೊಡಲಿಕ್ಕೆ ಅಲ್ಲಿ ಆಗುವುದಿಲ್ಲ. ಈಗ ಇಲ್ಲಿ ಊಟದ ಮೊದಲು ಊಟದ ವ್ಯವಸ್ಥೆ ಹೇಗಿತ್ತು, ಈಗ ಹೇಗೆ ಆಗಿದೆ ಅಂತೇಳಿ ನೀವು ಅದನ್ನು ತುಲನೆ ಮಾಡಬೇಕು. ಈಗ ನೋಡಿ ಭಕ್ತರ ಸಂಖ್ಯೆ ಜಾಸ್ತಿ ಆಗಿದೆ. ನಿತ್ಯವೂ ಪಾಯಸದ ವ್ಯವಸ್ಥೆ, ಪಲ್ಯದ ವ್ಯವಸ್ಥೆ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಈಗ ಸಾಗ್ತದೆ. ಅದಕ್ಕೆ ನಾವೆಲ್ಲರೂ ಸಂತೋಷ ಪಡಬೇಕು. ಮತ್ತೆ ಆ ವರ್ಗದವರಿಗೆ ಅಲ್ಲಿ ಊಟ, ಈ ವರ್ಗದವರಿಗೆಲ್ಲ ಅದು ಈಶ್ವರ ಭಟ್ರು ಸಮಿತಿ ಮಾಡಿದ್ದಲ್ಲ, ಈ ಹಿಂದಿಂದಲೇ ಇತ್ತು. ಆ ಸಂಪ್ರದಾಯ ಪ್ರಕಾರ ನಾವು ಮಾಡಿದ್ದೇವೆ. ನೆಕ್ಸ್ಟ್ ಬೇಕಾದರೆ ಅದನ್ನು ನಿಮಗೆ ತತ್ರಿ ವರ್ಗದವರು ಹಿರಿಯರು ಇರುವಾಗ ಅದರ ಬಗ್ಗೆ ಚರ್ಚಿಸಿ ನಾವು ನಿರ್ಧಾರ ಕೈಗೊಳ್ಳುವ. ಖಂಡಿತ. ಅದು ನಮ್ಮ ಸಮಿತಿಯವರಿಗೆ ನಿರ್ಧಾರ ತಗೊಳ್ಳಿಕ್ಕೆ ಆಗುದಿಲ್ಲ. ಅದನ್ನು ತಾವು ಯಾರು ಅದಕ್ಕೆ ಸಂಬಂಧಪಟ್ಟವರು ಅವರ ಅಲ್ಲ ಸರ್, ಸಮಿತಿಯವರಿಗೆ ಆಗುವುದು. ತತ್ರಿ ವರ್ಗದವರು ಅರ್ಚಕರೆಲ್ಲ ಇರುವಾಗ ಅವರ ನೀವು ಮಾತಾಡಬೇಕು. ನೀವು ಅವರ ಭಕ್ತಾದಿಗಳು ಈಗ ಹೇಳಿದ್ದಾರೆ ಅಂತೇಳಿ ತಾವು ನೋಡಿ, ಅವರ ಸಾರ್ವಜನಿಕ ದೇವಸ್ಥಾನ ಆದ ಕಾರಣ ಇಲ್ಲಿ ಪಂಕ್ತಿಭೇದ ಮಾಡ್ಲಿಕ್ಕೆ ಇರುವುದಿಲ್ಲ. ಹಿಂದೂಗಳು ಅಂತ ಹೇಳಿದ್ರೆ ನಾವೆಲ್ಲ ಒಂದು ಅಂತ ಹೇಳಿದ್ರೆ ಯಾಕೆ ಹೇಳುದು ನಮ್ಮನ್ನು? ಹೌದು, ಬಾಕಿ ಸಮಯದಲ್ಲಿ ಜಾತ್ರೆಯಲ್ಲಿ ಗೋಪಿ ಎಲ್ಲ ತಿನ್ನೋದಿಲ್ಲ. ನಾನು ಹೇಳಿದ್ದೇನಂತ ಹೇಳಿ ಕ್ರಮ ನೆಕ್ಸ್ಟ್ ನೀವು ನಾವು ತಂತ್ರಿಗಳು ದೈವಜ್ಞರು ಅವರು ಇರುವಾಗೆಲ್ಲ ಅದರ ಬಗ್ಗೆ ಚರ್ಚಿಸುವ. ನೀವು ಅದರ ಬಗ್ಗೆ ಹೇಳಿ, ನಾವು ನೋಟು ಮಾಡ್ತೇವೆ. ಇನ್ನು ಕೂತ್ಕೊಳ್ಳಿ. ನೆಕ್ಸ್ಟ್ ಊಟ ಹೇಳಿ. ಈ ಹೊರಗಿಂದ ನಾರ್ತ್ ಕರ್ನಾಟಕದ ಪೊಲೀಸ್ನವರು ಇವರು ಈ ವಾಸನೆ ಬಂದ ಸಾಕ್ಸ್ ಇದನ್ನು ಹಾಕೊಂಡು ಹೋಗೋದನ್ನು ನಾನು ಕಳೆದ ವರ್ಷ ಕೂಡ ನೋಡಿದ್ದೇನೆ. ಅದನ್ನೊಂದು ಅವರು ಶುದ್ಧತೆಯಲ್ಲಿ ಬರಲಿ. ದೇವಸ್ಥಾನಕ್ಕೆ ಬರುವಾಗ ಬರೋದು ಬೇಡ ಅಂತ ಹೇಳೋದಿಲ್ಲ. ಅವರು ಸೆಕ್ಯೂರಿಟಿ ಹೊರಗೆ ಸೇಫ್ ಆಗಿ ಮಾಡಿ, ಶೂ ಹಾಕೊಂಡು ಎತ್ತಬೇಕು ಮಾಡಿ, ಒಳಗೆ ಬರುವಾಗ ಅವರು ಶುದ್ಧದಲ್ಲಿ ಬರಲಿ. ಕಳೆದ ವರ್ಷ ನಾನು ನೋಡಿದ್ದೇನೆ. ಅದರ ಮುಂಚೆ ನೋಡಿದ್ದೇನೆ. ಅಧ್ಯಕ್ಷರಿಗೆ ಅದನ್ನು ಒಮ್ಮೆ ಹೇಳಿದೆ, ನಿಮಗಲ್ಲ ಮುತ್ತಿನ ಅಧ್ಯಕ್ಷರಿಗೆ ಒಪ್ಪಿಡಿ ಬಡಿ ಮಾತ್ರ ನಾನು ಹೇಳ್ತೇನೆ ಅಂತೇಳಿ ಅವರು ಮುಚ್ಚಿಕೊಂಡು ಕೂತಿದ್ದಾರೆ. ಅದನ್ನು ನೀವು ಅಂದರೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ಭಕ್ತವರ್ಗದವರು, ನನ್ನ ಒಂದು ವಿಷಯ ಏನಂತ ಹೇಳಿದರೆ ಜಾತ್ರೆ ಗದ್ದೆಯಲ್ಲಿ ಒಂದು ಏಲಂ ಮಾಡುವ ಒಂದು ವಿಷಯದಲ್ಲಿ ನಾನು ಸಾಧಾರಣ ಪುತ್ತೂರಿನಲ್ಲಿ 30 ವರ್ಷಗಳಿಂದ ನಾನೊಂದು ವ್ಯಾಪಾರ ಮಾಡಿಕೊಂಡು ಬಂದವನು. ಇದಕ್ಕೂ ಮೊದಲು ನಾನೆಲ್ಲ ವ್ಯಾಪಾರ ಮಾಡಿಕೊಂಡಿರುವಾಗ ಒಂದು ಜಾತ್ರೆಯಲ್ಲಿ ಮಿನಿಮಮ್ ಬಾಡಿ ಕಟ್ಟಿಕೊಂಡು ನಾನು ವ್ಯಾಪಾರ ಮಾಡಿಕೊಂಡಿದ್ದವರು ಮೊದಲು. ಈಗ ಒಂದು ಏಲಂ ಪ್ರಕ್ರಿಯೆಯನ್ನು ನಡೆದಿರುವಾಗ ಕಳೆದ ವರ್ಷದ ಒಂದು ವಿಷಯದಲ್ಲಿ ನನಗೊಂದು ಬೇಸರದ ವಿಷಯ ಏನಂತ ಹೇಳಿದರೆ, ಗದ್ದೆಯಲ್ಲಿ ಏಲಂ ಪ್ರಕ್ರಿಯೆ ನಡೆಯುವಾಗ ಬಲಬದಿಯಲ್ಲಿರುವ ಒಂದು ಅಂಗಡಿಗಳಿಗೆ AB ಒಂದು ಇದನ್ನು ಮಾಡಿ ನಂಬರ್ ಹಾಕಿರ್ತೇವೆ. ದೇವಸ್ಥಾನದ ಮಿನಿಮಮ್ ಒಂದು ಏಲಂ ಇದು ಕಳೆದ ವರ್ಷ 8,000 ಇಟ್ಟಿತ್ತು. 8,000ರಿಂದ ಏಲಂ ಕರೀಲಿಕ್ಕೆ ಸ್ಟಾರ್ಟ್ ಆಯಿತು. 8,000ರಿಂದ ಹೋಯ್ತು 1 ಲಕ್ಷ 1.25 ಲಕ್ಷದವರೆಗೆ ಒಂದೊಂದು ಸ್ಟಾಲ್ ಹೋಗಿಲ್ಲ. 10/10. ಈಗ ನನ್ನ ಅನಿಸಿಕೆ ಏನಂತ ಹೇಳಿದರೆ, ನಾನೊಬ್ಬ ವ್ಯಾಪಾರಿಯಾಗಿ ನಾನು ಕೇಳೋದು ಅಂತ ಹೇಳಿದರೆ, ಎಯಲ್ಲಿ ಅವನು 1 ಲಕ್ಷ 10,000 1 ಲಕ್ಷ ಇಟ್ಕೊಳ್ಳಿ ಮಿನಿಮಮ್ 1 ಲಕ್ಷ ಕೊಟ್ಟು ಅವ 10/10 ತಗೊಂಡಿರುವಾಗ BLE ಕೂಡ ಅವನಿಗೆ ಆ ಅಂಗಡಿ ಸಿಕ್ಕಿರೋ ಒಂದು ಉತ್ತಮ ಅಂತ ನನ್ನೊಂದು ಅನಿಸಿಕೆ. B ಅವನಿಗೆ ಮತ್ತೊಬ್ಬ ಎಲ್ಲ ಮಾಡುವಾಗ ಅವನಿಗೆ ಆ ಅಂಗಡಿ ಸಿಗುವುದಿಲ್ಲ, ಬೇರೆಯವನಿಗೆ ಹೋಗಿರ್ತದೆ. ಈಗ ನಾವಿಲ್ಲಿ 1 ಲಕ್ಷ ನಾವಿಲ್ಲಿ ಕಟ್ಟಿರುವಾಗ 1 ಲಕ್ಷ ನಾವು ಕಟ್ಟಿ ಶಾಮಿಯಾನ ಹಾಕಿ ಕೆಲಸವನಿಗೆ ಸಂಬಳ ಕೊಟ್ಟು ಐಟಮ್ ಹಾಕಿ ಮಾಡುವಾಗ ಅಲ್ಲಿ ಅಸಲೆಷ್ಟು ಇತ್ತು ಅಂತ ನಾವೊಂದು ಆಲೋಚನೆ ಮಾಡುವಾಗ ನಮಗೆ ಬೇಸರ ಆಗ್ತದೆ. ಈಗ ನನಗೇನು ಅಂತ ಹೇಳಿದರೆ, ಈಗ ನಾನೊಂದು ಸಣ್ಣ ವ್ಯಾಪಾರಸ್ಥ, ನಾನು ದೊಡ್ಡ 1 ಲಕ್ಷ ಕೊಟ್ಟು ನಾನು ಇದರಲ್ಲಿ ಜಾಗ ತಗೊಂಡು ನಾನು ವ್ಯಾಪಾರ ಮಾಡಿ ನಿಮ್ಮ ವ್ಯಾಪಾರದವ್ರದ್ದು ಅದೆಲ್ಲ ಇದ್ದರೆ ನೀವು ಸಮಸ್ಯೆ ಮಾಡಿಕೊಳ್ಳಿ. ಈಗ ನಮ್ಮನ್ನು ಕರ್ತದೆ ಭಕ್ತರಾಗಿ ನಾವು ಶೇಖರಣ್ಣ ಇಟ್ಕೊಳ್ಳಿ. ಇದು ಇದನ್ನು ಮುಗಿಸಿ ಆನಂತರ ಅಲ್ಲ ಶೇಖರಣ್ಣ, ಕಟ್ಟೆಯವರು ದುಡ್ಡು ನಮ್ಮ ಎಲ್ಲರ ದುಡ್ಡು, ನಾವೆಲ್ಲ ಕಟ್ಟೆಯವರಾಗಲಿ ನಾವೆಲ್ಲ ಭಕ್ತರೇ. ಕಟ್ಟೆಯವರಿಗೆ ಹೇಳಿದ್ದೀರಲ್ಲ, ಅದರಲ್ಲಿ ನಿಮ್ಮ ನೆಟ್ಟವಿದ್ರೆ ಹೇಳಿ. ನಾವು
ಅದರ ಬಗ್ಗೆ ಅದಕ್ಕೆ ಕೆಲವು ಇದರಿಂದ ಮೊದಲು ಕಂಪ್ಲೇಂಟ್ ಬಂದಿದ್ದೇವೆ. ಒಬ್ಬ ಬುಕ್ಕಿಯನ್ನು ನಿಲ್ಲಿಸುವುದು 1,000 ಕೊಡಲಿ ಅಂತ ಹೇಳುವುದು, ಇದೆಲ್ಲ ಆಗ್ತದೆ. ಅದು ನನ್ನ ಗಮನಕ್ಕೆ ಬಂದಿದೆ. ಅದಕ್ಕೆ ನಾವು ಈ ಸಲ ಕಟ್ಟೆಚ್ಚರ ಮಾಡ್ತೇವೆ. ನಮ್ಮ ದೇವಸ್ಥಾನದ ಸೀಲ್ ಹಾಕಿರುವ ವ್ಯಕ್ತಿಗಳನ್ನು ನಮ್ಮ ಸಮಿತಿಯವರಿಗೆ ಆಗುವುದಿಲ್ಲ, ಒಂದು 10 ನಮ್ಮ ಯುವಕರನ್ನೇ, ನಮ್ಮ ಇದು ಭಕ್ತರನ್ನೇ ಕೆಲವು ಜನರನ್ನ ಆಯ್ಕೆ ಮಾಡಿ, ಇದು ಎಲ್ಲ ಕಳೆದ ಸಲ ನಿಮ್ಮನ್ನೆಲ್ಲ ಆಯ್ಕೆ ಮಾಡಿದ್ದೇವೆ. ನೀವು ಸರಿಯಾಗಿ ಗ್ರೌಂಡನ್ನೆಲ್ಲ ನೋಡ್ಕೊಂಡಿದ್ದೀರಿ, ಕೆಲವು ಸಲ ನಾನ್ ವೆಜ್ ಮಾಡುವವರನ್ನೆಲ್ಲ ತಿಳಿಸಿದ್ದೀರಿ, ಅದನ್ನು ತೋಡಿಗೆ ಹಾಕಿಸುವ ಕೆಲಸವನ್ನೆಲ್ಲ ಮಾಡಿದ್ದೀರಿ. ಹಾಗೆ ಕೂಡ ನಿಮ್ಮಂಥವರನ್ನೆಲ್ಲ ಇದು ಮಾಡಿಕೊಂಡು ನಿಮಗೆ ದೇವಸ್ಥಾನದ ಸೀಲನ್ನೆಲ್ಲ ಹಾಕಿ ಒಂದು ಕಾರ್ಡಿನದು ಕೊಡ್ತೇವೆ, ಬ್ಲಾಚಿನದು ಕೊಡ್ತೇವೆ. ಅದನ್ನೆಲ್ಲ ಸರಿ ಮಾಡುವಂಥ ಕೆಲಸ ಮಾಡುವುದು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 994552191 990178461.